ಇದ್ಯಾಕೆ ಸಭಾತ್ಯಾಗ ಮಾಡುವಂಥದ್ದೇನು? ಸಭಾತ್ಯಾಗ ಏನು ನಾನು ಮಾತಾಡಿ ವೇಟ್ ಲಾಸ್ ಮಾಡಬೇಕು, ಅವ್ನು ಮಾತಾಡಿ ನಾನು ಸಭಾತ್ಯಾಗ ಆಫೀಸರ್ ಸಭಾತ್ಯಾಗ ಈಗ ನಮ್ಮದೇ ಅವಧಿ ನಾವೇ ಮಾಡಬೇಕು. ಹೀಗೆಲ್ಲ ಮಾಡೋದು ಜನರಿಗೋಸ್ಕರ ಹಂಗೆಲ್ಲ ಮಾಡೋಣ. ವಿಧಾನಸೌಧದಲ್ಲಿ ಮಾಡೋದು ಇಲ್ಲಿ ಮಾಡಲ್ಲ. ವಿಧಾನಸೌಧದಲ್ಲಿ ಯಾವ ಸಭಾತ್ಯಾಗ ಮಾಡ್ತಾ ಇರ್ತಾರೆ. ನಮ್ಮ ಮಂಗಳೂರಿಗೆ ಒಳ್ಳೆದಾಗ್ತದೆ ಅಂತ ಮಾಡೋಣ, ನಾವು ಒಳ್ಳೇದು ಮಾಡೋಗ್ತಾನೆ. ಈಗ ಸರ್ ಕೊಡ್ಲಿಕ್ಕೆ ಇದು ಮಾಡಿರೋ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಬೇಜಾರು. ಹೊಸ ಬರ್ತಕ್ಕೆ ದುಡ್ಡು ವಾಪಸ್ ಹೋಗ್ತದೆ ಅಂತ ನಿಮಗೆ. ಮತ್ತೆ ವಿತೌಟ್ ಟೇಬಲ್ ನಾಳೆ ಯಾರಾದರೂ ITI ಹಾಕ್ಬಿಟ್ಟು ನಾನೇ ಮಿನಿಸ್ಟ್ರು, ನಾನೇ ಅವರು ವಿತೌಟ್ ಟೇಬಲ್ 150 ಕೋಟಿ ಹೋಗಿರೋ ಕೆಲಸ ಕೊಟ್ಟಿದ್ರೆ ಯಾವ ಆನ್ಸರ್ ಮಾಡೋದು? ನೀವು ಬಿದ್ಬಾಸೆ ಗಲಾಟೆ ಮಾಡ್ಬೋದಲ್ಲ ದಿನ ಅಸೆಂಬ್ಲಿಲಿ, ಮುಂದೆ ಇರ್ತಾರೆ ಜಗಳ ಮಾಡೋಕ್ಕೆ. ಸರ್ ನಾವು ಅದೇ ಏನ್ ಬೇಕಾದ್ರೂ ಮಾಡಿ ಸರ್, ಮತ್ತೆ ಟೆಂಡರ್ ಮಾಡಿ ನಮ್ಗೆ ಗೊತ್ತಿಲ್ಲ. ನಮ್ಗೆ ಒಟ್ಟು 125 MLD ಹೆಚ್ಚುವರಿ ನೀರು ಬೇಕು ಸರ್.